Final team Navayuga Kukache and Shine Sports Bangalore. Needive Sultan attackers Sunat Kere ಕಡೆಯಿಂದ ನೀತಿವೆ ದಾಳಿಯಲ್ಲಿ ನೀತಿ ವೇ ಬಂಧನ ಮೊದಲ ಅಂಕ ಫ್ರೆಂಡ್ಸ್ ದೇವಿನಗರ ಖಾತೆಯ ಆರಂಭ. ये है जो टीम की सबसे बेहतरीन खिलाड़ी नजरिया दूर से हरियाणा से पहुंचकर तटीय कर्नाटक में अपने तजुर्बा दिखाने वाले नजरिया अपनी ओर से खाते की शुभारंभ 2-1 ಅದ್ಭುತ ಆಟಗಾರರ ಸಮಾಗಮವನ್ನು ಕಾಣುವಂತಹ ಪೂಂಚಾಲಕಟ್ಟೆಯ 60 ಕಿಲೋ ವಿಭಾಗದ ಕಬಡ್ಡಿ ಪಂದ್ಯದ ಮೊದಲ ಉಪಾಂತ್ಯ ಸುತ್ತು. ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್ ಸುಮಿತ್ ಮತ್ತು ಅಂಕುಶ್ ರವರ ಜುಗಲ್ಬಂದಿ. राइट कॉर्नर में अंकुश राव हरियाणा अंकुश राइट कॉर्नर के खिलाड़ी हैं जो शॉट्स नंबर 2 पहने हैं. इस प्रकार नजरिया सबके दिल जीतने वाले फ्रेंड्स देवी नगरा के नजरिया काफी बेहतरीन राइड 2 राइड कर चुके हैं नजरिया और 2 राइड पर 2 अंक अपना टीम के लिए. 4-1 नौशाद करेंगे राइड. सुल्तान अटैकर्स सुन्नत करेंगे. एकमात्र कर्नाटक के खिलाड़ी हैं नौशाद. ವೀಕ್ಷಕರೇ, ನಾವು ನೋಡ್ತಾ ಇದ್ದೇವೆ ಇಲ್ಲಿ ಕುತೂಹಲ ಪೇಜ್ ಅಲ್ಲಿ ನೇರ ಪ್ರಸಾರ ಆಗುತ್ತಾ ಇದೆ. ಫೇಸ್ಬುಕ್ ಲೈವ್ ಅಂತರ್ಜಾಲ ನೆಟ್ ಸಮಸ್ಯೆಯಿಂದಾಗಿ ನಮ್ಮ ವಾಹಿನಿಯಲ್ಲಿ ಈಗ ಸದ್ಯಕ್ಕೆ ತಾಂತ್ರಿಕ ಅಡಚಣೆ ನಡೀತಾ ಇದೆ. ಸೊ ಪ್ರಶಾಂತ್ ಅವರು ಬಹಳಷ್ಟು ಟೆನ್ಷನ್ ಅಲ್ಲಿದ್ದಾರೆ. ಸೊ ಈ ನಡುವೆ ಪದ್ಯ ಸಾಗಿ ಬರ್ತಾ ಇದೆ. ಮತ್ತೆ ನಜರಿಯಾ सुपर टैकल ऑन है. इस प्रकार 4-1 पर है. पिछले साल जो चैंपियन टीम बने थे हरियाणा यानी फ्रेंड्स देवीनगर, और इस प्रकार यह है एक और मान्यता प्राप्त खिलाड़ी नौशाद. पिछले बार उनको अंक नहीं मिले, लेकिन इस बार देखना है कि क्या कर पाए. फाइनल पर अपना नाम दर्जा करने वाले टीम कौन सा है? 15 मिनट का बढ़िया सेमीफाइनल है. 15 ನಿಮಿಷಗಳ ಅವಧಿಯ ಪಂದ್ಯ. ये है हरियाणा की दूध की ताकत. अकेले पकड़कर घसीटकर बाहर भेजा. सुपर टैकल ऑन है. 5-1 ನಜರಿಯಾ ಮತ್ತೆ ಯುವಕರವರೇ, 70ರ ದಶಕದ ಭಾರತದ ಶ್ರೇಷ್ಠ ಕಬಡ್ಡಿ ಆಟಗಾರ ಮಾನ್ಯ ರಾಬರ್ಟ್ ಡಿಸೋಜಾ ಅವರು ಬಜ್ಪೆ ಆಗಮಿಸಿದ್ದಾರೆ. ಮಾನ್ಯ ರಾಬರ್ಟ್ ಡಿಸೋಜಾ ಬಜ್ಪೆ ಅವರಿಗೆ ತಗೊಂಡಿದ್ದಾರೆ. ಈ ನಡುವೆ ಅಂತಿಮ ಆಟಗಾರ ನಾಳೆ ಸುಲ್ತಾನ್ ಅಟ್ಯಾಕರ್ಸ್ ಸುನ್ನತ್ ಕೆರೆ ಕಡೆಯಿಂದ ಲಾಸ್ಟ್ ಮ್ಯಾಚ್. ಪಾಯಿಂಟ್ ಟೇಬಲ್ 6-1 6-1 अगला सेमीफाइनल के लिए दावत दे चुका हूं कि दोनों टीम तुरंत शुरुआत तैयारियां पूरा किया जाए. नजरिया बिल्कुल इस पूरी मैच पर पूरी श्रृंखला पर नजरिया के बिल्कुल बढ़िया प्रदर्शन रहा. नजरिया सुपर टैकल है. वाव, आखिरकार ये बढ़िया खिलाड़ी अब टैकल हो चुके हैं. 32 ಅಂಕ ಸುಲ್ತಾನಿಗೆ. ಕಳೆದ 1 ನಿಮಿಷಗಳಲ್ಲಿ 3 ಅಂಕಗಳು ಸುಲ್ತಾನ್ ಅಟ್ಯಾಕರ್ಸ್ ಖಾತೆಗೆ ಸೇರಲ್ಪಟ್ಟಿದೆ. 4-6 ದಾಳಿಯಲ್ಲಿ ಅರುಣ. सुल्तान कड़ीदा अरुण. अब है गुलाब सिंह. लगातार दूसरी बार पुंजालकट्टे की धरती पर गुलाब सिंह ನೋಡಿ ಅಲ್ಲಿ ಮುಕ್ತ ವಿಭಾಗದ ಸ್ಪರ್ಧೆಗಾಗಿ ಒಂದು ತಂಡ ಬರ್ತಾ ಇದ್ದಾರೆ. ಫ್ರಾನ್ಸಿಸ್ ಸರ್
ದತ್ತಾಜಿಯವರ ತಂಡವನ್ನು ವಿಚಾರಿಸಿ ಎದುರಾಳಿ ತಂಡವನ್ನ Needivel, the topmost rider of Sultan attacker Sundatkara. Needivel from the side of Tamil Nadu. ನೋಡಿ ಎದುರಾಳಿ ಸೋಲ್ಜರ್ಸ್ volunteer ಬಂದಿದ್ದಾರೆ. 7 ಸ್ಟಾರ್ ಕಲ್ಪನೆ 7 ಸ್ಟಾರ್ ಕಲ್ಪನೆ ಬನ್ನಿ ಮುಕ್ತ ವಿಭಾಗದ 6ನೇ ಸ್ಪರ್ಧೆಯ ಎದುರಾಳಿ ತಂಡ 7 ಸ್ಟಾರ್ ಕಲ್ಪನೆ ಬನ್ನಿ. ಕೆಜಿ ವಿಭಾಗದ ಪಂದ್ಯಗಳೆಲ್ಲ ಇದೀಗ ಮುಕ್ತಾಯದ ಹಂತಕ್ಕೆ ಬರಿತಾ ಇದ್ದಾರೆ. ಕೇವಲ 2 ಸ್ಪರ್ಧೆಗಳು ಮಾತ್ರ ಕೊಡಲು ಬಾಕಿ. Third right. Yes, do or die right. It is Arun. Arun with the do or die right. 4-6 right sir. 4-6 in favor. Oh, this occasion. Looking for a deep attack. And third right. Gulab Singh with do or die right. 7-4. 7-4 run. Gulab. Only 2 defenders are there. Super tackle. 2 more points for team Sultan attacker. 6. ಅವಕಾಶ ಕೊಟ್ಟು ಬಾರದಿದ್ರೆ ವಾಕೌಟ್ ಕೊಡಿ. ಮುಕ್ತ ವಿಭಾಗದಲ್ಲಿ ನೋಡಿ ಇಷ್ಟೆಲ್ಲ ನೀರಸ ಸಲ್ಲದು. ಒಂದು ಭಾನುವಾರ ಬೆಳಿಗ್ಗೆ ಎಲ್ಲ ಸಾಯಂಕಾಲ ಆದ್ರೂ ಬರ್ಲಿಲ್ಲ ಅಂದ್ರೆ ಅದು ಬಹಳಷ್ಟು ನಿರಾಶೆ. ಸೀನಿಯರ್ ಆಟಗಾರ ಮುಕ್ತ ವಿಭಾಗದ ಬಹಳಷ್ಟು ಬೇಸರ ತರುವಂತಹ ವಿಚಾರ. ಈ ನಡುವೆ ನೀದಿವೇಲ್ ಮತ್ತೆ ದಾಳಿಯಲ್ಲಿ ಏಕ ಅಂಕದ ಅಂತರದಲ್ಲಿ ಪಂದ್ಯ ಇದೆ. 6-7 7-6. ವಿದ್ಯಾಂಚನೆಯ ಒಳ್ಳಾಲ ವಿದ್ಯಾಂಚನೆಯ ತಂಡ ಇದೆಯಾ? ಇದೆ ನ್ಯೂ ಸ್ಟಾರ್ ಇದೆಯಾ ನೋಡಿ. ನ್ಯೂ ಸ್ಟಾರ್ ಮಂಗಳೂರು ತಂಡದ ಉಪಸ್ಥಿತಿ ಘೋಷಣೆ ಮಾಡಿ ದಯವಿಟ್ಟು ಯಾರಾದ್ರೂ ತಂಡದ ಆಟಗಾರರಿದ್ದಲ್ಲಿ ದಯವಿಟ್ಟು ಬನ್ನಿ. ತಂಡ ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಸಿ. ನ್ಯೂ ಸ್ಟಾರ್ ಮಂಗಳೂರು ಅದೇ ರೀತಿಯಲ್ಲಿ 8ನೇ ಸ್ಪರ್ಧೆ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಸಾಯಿರಾಮ್ ಫ್ರೆಂಡ್ಸ್ ಗುರುಬಾಯನಕೆರೆ. ನೋಡಿ ತಂಡಗಳು ಉಪಸ್ಥಿತಿಯನ್ನು ಘೋಷಣೆ ಮಾಡಿ. जी हाँ 7-8 8-7 मात्र 1 अंक की अंतर है. राइट पर दजारिया. पिछले बार इन्होंने सुपर टैकल हुआ था और देखना कि इस बार क्या कर पाएंगे. दजारिया 7-8. बहुत अंतर नहीं है, मात्र 1 अंक की अंतर है. नीतिवे ನ್ಯೂ ಸ್ಟಾರ್ ಇದೆಯಾ? 7 ಸ್ಟಾರ್ ಕಲ್ಪನೆ 7-8. Team Friends Devinagara leading by 1 point. We are the biggest semi-final of under 60 kg. And this is the left corner. I think he is Sumit. All out. 3 more points. That's why. ನೋಡಿ ಅತ್ತಾಜಿ ಅವರ ಎ ಅಂಕಣದಲ್ಲಿ ಅಲ್ಲಿ ಆಟ ಇಲ್ಲ ಅಂದ್ರೆ ಆಟಗಾರನ ಹೊರಗೆ ಕಳುಹಿಸಿಕೊಡುವಂತೆ ಸೂಚನೆ. ಅದೇ ಪ್ರಕಾರ ನಮ್ಮ ನ್ಯೂಸ್ ವಾಹಿನಿಯಲ್ಲಿ ಮತ್ತೆ ನೇರ ಪ್ರಸಾರ ಪುನರ್ ಆರಂಭವಾಗಿದೆ. ಇದು ಸಂತೋಷದ ಸುದ್ದಿ. ಆಟಗಾರರು ದಯವಿಟ್ಟು ಹೊರಾಂಗಣಕ್ಕೆ ಹೋಗಬೇಕು. ಸೊ ಹೊರಾಂಗಣದಲ್ಲಿ ತುಂಬಾ ಸಲ ಕೂತ್ಕೊಳ್ಳಲಾಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. Yes, 12-7. Yes, 15-8. 12-7 है. ಎದುರಾಳಿ ತಂಡ ಬನ್ನಿ. ವಿದ್ಯಾಂಚನೆಯ ಒಳ್ಳಾಳ ಬನ್ನಿ. ವಿದ್ಯಾಂಚನೆಯ ಒಳ್ಳಾಳ ಒಳಾಂಗಣಕ್ಕೆ ಬನ್ನಿ. नजरिया की कमाल फिर से आगे बढ़ता हुआ 13-7 है. 13-7.
ಅಲ್ಲಿ ವಿದ್ಯಾಂಜನೇಯ ಉಳ್ಳಾಲ ಹಾಗೂ ನ್ಯೂ ಸ್ಟಾರ್ ಮಂಗಳೂರು ಬಿ ಅಂಕಣಕ್ಕೆ ಬನ್ನಿ. ವಿದ್ಯಾಂಜನೇಯ ಉಳ್ಳಾಲ, ನ್ಯೂ ಸ್ಟಾರ್ ಮಂಗಳೂರು ಎರಡೂ ತಂಡದವರು ಬಿ ಅಂಕಣಕ್ಕೆ ಬನ್ನಿ. ಮುಕ್ತ ವಿಭಾಗದ ಪಂದ್ಯ ಇದು. ನ್ಯೂ ಸ್ಟಾರ್ ತಂಡದ ಉಪಸ್ಥಿತಿ ಇಲ್ಲ ಅನ್ನುವಂಥದ್ದು, ಯಾಕಂದ್ರೆ ಯಾರು ಕೂಡ ಅದಕ್ಕೆ ಮಾಹಿತಿ ಕೊಡ್ತಾ ಇಲ್ಲ. इस बीच राजेश को टच किया गया है नीति में और अपना टीम के लिए 1 अंक प्राप्त कर चुके हैं. 8वां अंक, 13-8, 13-8. ನೋಡಿ, ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ಇದೆಯಾ? ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ, ಸಾಯಿರಾಮ್ ಫ್ರೆಂಡ್ಸ್ ಗುರುವಾಯನ ಕೆರೆ. ಅಲ್ಲಿ ವಿದ್ಯಾಂಜನೇಯ ಉಳ್ಳಾಲ ಬಿ ಅಂಕಣಕ್ಕೆ ಬನ್ನಿ. ಮುಕ್ತ ವಿಭಾಗದ ಮುಂದಿನ ಪಂದ್ಯಕ್ಕೆ ವಿದ್ಯಾಂಜನೇಯ ಉಳ್ಳಾಲ ಬನ್ನಿ. Here is Arun from the side of Sultan. Point table 13-8. റൈറ്റ് ബാർ ഓഫൻസ് ബിസാരിയ. ഇവിടെ ഈ ടൂർണമെന്റിലെ 60 കിലോ വിഭാഗത്തിലുള്ള അവസാന ആദ്യ സെമി ഫൈനൽ മത്സരമാണ് പുരോഗമിച്ചുകൊണ്ടിരിക്കുന്നത്. കടലോര കർണാടകത്തിന്റെ കബഡിയുടെ വൻ ഉത്സവമാണ് കഴിഞ്ഞ 3 ദിനങ്ങളിലായി. 55 കിലോ PUC ഹൈസ്കൂൾ ആൺകുട്ടികളുടെ, 60 കിലോ ഓപ്പൺ, അങ്ങനെ 6 കാറ്റഗറിയിൽ 200ഓളം ടീമുകൾ പരസ്പരം ഏറ്റുമുട്ടിയ വലിയ കബഡി ഇന്നത്തോടുകൂടി തിരശ്ശീല വീഴാൻ പോവുകയാണ്. നീതി വീണ്ടും, നീതിക്ക് നീതി കിട്ടുന്നു. വീണ്ടും ഒരു പോയിന്റ്. Third right, Gulab Singh with 2 or 9. 13-9. अंतर मात्र 4 अंक का हो चुके हैं. 13 है, 9 है. 2 और 9 राइट पर. यहाँ है गुलाब डुबकी. वाह, क्या डुबकी है यार. ये है हरियाणा की गुलाब सिंह. ಈ ವರ್ಷ ಫ್ರೆಂಡ್ಸ್ ದೇವಿನಗರ ತಂಡದಲ್ಲಿರುವ ಮನ್ಸೂರ್ ಸಿಂಗ್ ಅವರಿಗೆ ಅಧಿಕ ಒತ್ತಡ ಇಲ್ಲ, ನಿರಾಳವಾಗಿ ಆಡ್ತಾ ಇದ್ದಾರೆ. ವಿದ್ಯಾಂಜನೇಯ ಉಳ್ಳಾಲ ಬನ್ನಿ ಒಳಗೆ. ವಿದ್ಯಾಂಜನೇಯ ಉಳ್ಳಾಲ ಬನ್ನಿ ಒಳಗೆ. ವಿದ್ಯಾಂಜನೇಯ ಉಳ್ಳಾಲ ಬನ್ನಿ. ಸೊ ನಮ್ಮ ಜೊತೆಗೆ ಭಾರತೀಯ ಜನತಾ ಪಾರ್ಟಿಗೆ ಬರ್ತಕ್ಕಂಥ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಂತ ಕೋಟ್ಯಾನ್ನವರ ಆಗಮನ ಬಂದಿದೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ ಸಂಘಟಕರ ಪರವಾಗಿ. ರಾಮದಾಸ್ ಬೆಳ್ತಂಗಡಿ ಮಂಡಲದ ಬಿಜೆಪಿಯ ಅಧ್ಯಕ್ಷರು ಮಾನ್ಯ ಜಯಂತ್ ಕೋಟ್ಯಾನ್ರು, ಅವರ ಜೊತೆಗೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ಪ್ರಶಾಂತ್ ಪಾರೇಖ್, ವಿದ್ಯಾಂಜನೇಯ ಉಳ್ಳಾಲ ಬಂದಿದೆ. ನ್ಯೂ ಸ್ಟಾರ್ ಮಂಗಳೂರು ಇದೆಯಾ? ಪ್ರಶಾಂತ್ ಪಾರೇಖ್ ಅವರು ನಮ್ಮ ಮಂಡಲದ ಬೆಳ್ತಂಗಡಿ ಮಂಡಲದ ಕಾರ್ಯದರ್ಶಿಗಳು ಮೇಲೆ ಬನ್ನಿ. Yes, 2 or 9, and this occasion one more tackle point for Team Devinagara. ನ್ಯೂ ಸ್ಟಾರ್ ಮಂಗಳೂರು ಇದೆಯಾ? ನ್ಯೂ ಸ್ಟಾರ್ ಮಂಗಳೂರು 1 ನಿಮಿಷದ 2 ನಿಮಿಷ ಕಾಪುಗ. ನ್ಯೂ ಸ್ಟಾರ್ ಮಂಗಳೂರು 2 ನಿಮಿಷಗಳ ಸಮಯ. ಬರದಿದ್ದಲ್ಲಿ ವಾಗ್ದಾನ ಘೋಷಣೆ ಮಾಡುತ್ತೇವೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ತಂಡ ಇದ್ರೆ ದಯವಿಟ್ಟು ತಿಳಿಸಿ. ನ್ಯೂ ಸ್ಟಾರ್ ಮಂಗಳೂರು. So last man, no shot for Sultan and Punjalkatte. Match slowly going in the side of team Devinagara. 15 minutes, 15-15. That means on a lovely combination. Haryana player Shamali. Padya ಪ್ರಸಾರವಾಗುತ್ತಾ ಇದೆ. Let's back to the action. Here is the second half of the semi-final number 1. Gulab Singh 20-9. Friends of Devinagara, they are leading by the margin of 13 points.
ನೋಡಿ 7ನೇ ಸ್ಪರ್ಧೆಗೆ ವಿದ್ಯಾರ್ಜನೆಯ ಉಲ್ಲಾರವನ್ನು ವಿಜಯಿ ತಂಡ ಅಂತ ಘೋಷಣೆ ಮಾಡಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ನೀಡಲಾಗಿದೆ. 8ನೇ ಸ್ಪರ್ಧೆ ಸಾಯಿರಾಮ್ ಫ್ರೆಂಡ್ಸ್ ಗುರುವಾಣಿಕೆರೆ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ಬನ್ನಿ. ಆ ಬಳಿಕ 9ನೇ ಸ್ಪರ್ಧೆ ಮುಕ್ತ ವಿಭಾಗದಲ್ಲಿ ವಿಕ್ರಂಪುರಿಯ ಯೂತ್ ರಾಕರ್ಸ್ ಕಳಶ. ಸೊ ತಂಡಗಳು ಪ್ರವೇಶ ದ್ವಾರದಲ್ಲಿ ಸಿದ್ಧವಾಗಿರಬೇಕು. ಆ ರೀತಿಯಲ್ಲಿ 10ನೇ ಸ್ಪರ್ಧೆ 7 ಸ್ಟಾರ್ ವಿಜಾರ್ ದುರ್ವಾ ಫ್ರೆಂಡ್ಸ್ ಪುಂಚಾಲಕಟ್ಟೆ ಕರೆಂಕಿಯವರು ಇದ್ದಾರೆ. ಸಾಯಿರಾಮ್ ಗುರುವಾಣಿಕೆರೆ ಇದೆಯಾ ಕೇಳಿ, ಕರೆಂಕಿ ಇದೆ. ನೋಡಿ 2 ನಿಮಿಷಗಳ ಸಮಯ. ಸಾಯಿರಾಮ್ ಗುರುವಾಣಿಕೆರೆ and ದುರ್ಗಾ ಕರೆಂಕಿ. ಸಾಯಿರಾಮ್ ಗುರುವಾಣಿಕೆರೆ ಇದೆಯಾ ನೋಡಿ. ಇದೆ ಇದೆ ಇದೆ. ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕರೆಂಕಿ ಇದೆ. ಸಾಯಿರಾಮ್ ಇದೆ. ಒಳಗಡೆ ಬನ್ನಿ. ಅಲ್ಲಿ ಬಿ ಅಂಕಣಕ್ಕೆ 2 ತಂಡದವರು. Yes, it is Needinil 22-10. 22-10ರಲ್ಲಿ ಫ್ರೆಂಡ್ಸ್ ನೀಡಿದೆ ಸಿಂಗಲ್ ಪಾಯಿಂಟ್. दजरिया करेंगे 2 और 11-22 22-11 in favor of Devinagara. Dazariya with 2 or 9. Wow, that is I can see there's a chance for the comeback of team Sultan Attackers. And Dazariya देखिए क्या प्रदर्शन है. 23-11 23-11. We are in the second half of the first semi-final. Here is the second call. Chadrai hai Aruna. 12 point. 12-23. ನೋಡಿ ಬನ್ನಿ. ಸಾಯಿರಾಮ್ ಕರೆಂಕಿ ಬನ್ನಿ ಒಳಗೆ. ಶ್ರೀದುರ್ಗ ಕರೆಂಕಿ ಬನ್ನಿ. ಧನುಷ್ बन्नी ಒಳಗೆ. बहुत बढ़िया तादाद में यहाँ दर्शक उमड़ पड़े हैं पुंजालकट्टे की धरती पर. हालांकि हर साल इस प्रकार की दर्शक यहाँ आ रहे हैं. चाहे ये है beautiful Arun, long man of Sultan Attackers, Arun the man in action. We are watching a lovely neck-to-neck fight between friends Devinagara. ಸುಶಾಂತ್ ಎಸ್ಡಿಎಂ ಕಟ್ಟವನ್ನು ಕರೆತನ್ನಿ ಬೇಗ. ಸಾಯಿರಾಮ್ ಗುರುವಾಣಿಕೆರೆ. ಸುಶಾಂತ್ ಎಸ್ಡಿಎಂ ಇದೀಗ ಪಂದ್ಯಕ್ಕೆ ಮರಳುವ ವೇಳೆಯಲ್ಲಿ ಮತ್ತೊಮ್ಮೆ ये है टैकल, ये है इस प्रकार के खेल अगर दिखाए तो निश्चित रूप में सुल्तान अटैकर्स वापसी कर सकते हैं. ಕರೆಂಕಿ ಬನ್ನಿ. ನೋಡಿ ಮುಂದಿನ ಸ್ಪರ್ಧೆಯ 2 ತಂಡಗಳು ಕಾಣಿಸಿಕೊಳ್ತಾ ಇಲ್ಲ. ಸಮಯ ಸರಿಯಾಗಿ ಇರಬೇಕು 2 ತಂಡಗಳು ಒಳಾಂಗಣದಲ್ಲಿ. ಆ ಬಳಿಕ 9ನೇ ಸ್ಪರ್ಧೆ ವಿಕ್ರಂಪುರಿಯ ಯೂತ್ ರಾಕರ್ಸ್ ಕಳಸ. भरोसेमंद खिलाड़ी है ये सुल्तान अटैकर से सुन्नत करेंगे और इस प्रकार हम डुबकी की राजा गुलाब नहीं राजेश राइट पर है राजेश ನೋಡಿ ಅಲ್ಲಿ ತಂಡ ಬಂದಿರ್ತಾ ಜೋರ. ಎಸ್ ಕರೆಂಕಿಯ ಆಗಮನ ಆಗಿದೆ. Third right. Now, do or die. Arun. मात्र 5 डिफेंडर अब देख पाएंगे फ्रेंड्स देवीनगर के पास. ಎದುರಾಳಿ ಸಾಯಿರಾಮ್ ತಂಡಕ್ಕೆ 2 ನಿಮಿಷಗಳ ಗಡುವು.
2 ನಿಮಿಷ ಸಮಯ ಒಂದು ತಂಡ ಬಂದಾಗಿದೆ. बेहतरीन प्रयास रहा अरुण की. So again here is Gulab Singh. ಕಳೆದ ಬಾರಿ ಮೊದಲ ಅವಧಿಯಲ್ಲಿ ಅಮೋಘ ಡುಮುಕಿ ಮುಳುಗನ್ನು ನಾವು ಕಂಡಿದ್ದೇವೆ. ಈ ಬಾರಿ ಮುಳುಗುವ ಅವಶ್ಯಕತೆ ಇಲ್ಲ, ಆರಾಮವಾಗಿ ಬಿಡುತ್ತಾ ಇದ್ದಾರೆ. 26-13 ಡಬಲ್ 26-13 इम्मड़िया मुन्नड़े. इस बार राजेश को टच किया है, बहुत चतुराई की राय. फिर से दजरिया केवल यहाँ की खिलाड़ी दर्शकों की दिल जीते नहीं बल्कि माननीय रामदास की दिल भी जीत चुके हैं. क्या नगद कितने देंगे ये हमारी इंतजार है, इसकी कड़ी है. और बहुत सारे नोट्स जेब में भरकर यहाँ आए हैं रामदास जी. यहाँ दजरिया टाइम आउट 26-14 ಬಂದುಲೆನ ಮತ್ತು ಅಜ್ಪಗಿಲದ ಕಡೆತ ರೆಡ್ ಕಪ್ಪು ಮಾತ್ರ ಉರಿದುಪ್ಪುನಿ ಐಟ್ ಸುಲುತ ಸೆಮಿಫೈನಲ್ ನಮ್ಮ ದುಪ್ಪತ್ತಾದ ನೆನಪುಂಚಿನ ರೆಡ್ಡನೇ ಸೆಮಿಫೈನಲ್ಗೋಸ್ಕರ ಲೆಪ್ಪಲೆ ಕೊಟ್ಟ ಬಲೆ ರೆಡ್ಡನೇ ಸೆಮಿಗೋಸ್ಕರ ಗುಂಪುನ ಟೀಮ್ ನವಯುಗ ಕುಕ್ಕಾಜೆ ಶೈನ್ ಸ್ಪೋರ್ಟ್ಸ್ ಬೆಂಗಳೂರು. दजरिया इस कार्यक्रम का प्रमुख निर्णायक है. जैसे ही खेल आगे बढ़ता जा रही है ನೋಡಿ, ತಂಡ ಬರ್ತಾ ಇಲ್ಲ, ಕೌಂಟ್ ಡೌನ್ ಆರಂಭ ಮಾಡಬೇಕಾಗುತ್ತೆ. 10 ಸೆಕೆಂಡ್ಗಳು ಬರದಿದ್ದಲ್ಲಿ ವಾಕ್ವಾಲ್. ಸೊ ಖಂಡಿತ 26-14 still on the total scorecard of the match. 26-14. Third right. Gulab Singh with the do or die right. 26-14 है. 28-14. ಸಾಯಿರಾಮ್ ಈ ಮತ್ಸರ ಅವಸಾನಿച്ച ಎರಡನೇ ಸೆಮಿಫೈನಲ್ ಶೈನ್ ಸ್ಪೋರ್ಟ್ಸ್ ಮಂಗಲಾಪುರ ಬರುಭಾಗത്ത് ನವಯುಗ ಕುಕ್ಕಾಜೆ ಬರುಭಾಗത്ത് ടീമുകൾ കൃത്യസമയത്ത് നേതൃത്വം അറിയിക്കുക. ഗുലാബ് സിംഗ് ആണ് ആക്രമണത്തിൽ. ഡു ഓർ ഡൈ ആണ്. പോയിന്റ് ലഭിച്ചവനാണ് ഗുലാബ് സിംഗ്. ഗുലാബ് സിംഗിനെ നീതിവേ ഡു ഓർ ഡൈ. തേർഡ് റൈ 20 നീതിവേ attack. One more point for team of Sultan attackers. Here is the Dazariya. ಈ ಪಂದ್ಯಕ್ಕೆ ಮರಳುವ ಅವಕಾಶಗಳು ಖಂಡಿತವಾಗಿ ಸುನ್ನತ್ಕೆರೆ ತಂಡಕ್ಕಿದೆ. ಹತ್ತು ಜನ ಅವರು ರೆಡ್ ಟೀಮ್ ದಾಖಲು ಒಂದೇ ಕೊಂಡು 10 ಜನ ಒಂದೇ ಟೀಮ್ ಒಂದೇ ಟೀಮ್ 10 ಜನ ಊರೇ ಬೈದು ಹೋಗಲ್ಲ. 26-16 and it should be lovely tackle. 27-16. ವಿಜಯ್, ಏನಾಯ್ತು ಸಾಯಿರಾಮ್? ಸರ್ ಅಫಿಷಿಯಲ್ಸ್ ಅಲ್ಲಿ ಬಂದಲ್ಲ ಒಬ್ಬ ಅವತ್ತು ಸುಶಾಂತ್ ಮಾತ್ರ ಟೀಮ್ ಇನ್ಚಾರ್ಜ್ ಬರಡು राजेश है राइट पर. 27-16. 27-16 है. 27-16 11 പോയിന്റിൽ ലീഡ് നിലനിർത്തിയിരിക്കുന്നു ഫ്രണ്ട്സ് ദേവിനഗര തലപ്പാടി. जी हाँ, ये अरुण है. थर्ड राइट. यस, दजरिया विथ करो या फिर मलो राइट करते हुए दजरिया. मात्र 10 से ज्यादा अंकों के अंतर है. अभी भी समय बहुत सारा बचे हैं. फिलहाल दूसरी आधा हम देख पा रहे हैं इस सेमीफाइनल मैच में. डुबकी लेकिन फंस गए. आखिरी 5 मिनट, लास्ट 5 मिनट्स टू गो टू टाइम. 27-17. Last 5 minutes.
27-17 in favor of Friends Devinagara. Wow, beauty. 19-27. It is Ajay Haryana for Friends Devinagara. Just number 4 of team Devinagara Ajay. Ajay gets bonus 28-19. 28-19. Anticipation. 2+2. 4 points. Maybe. Wow. ಈ ಸಂದರ್ಭದಲ್ಲಿ ಒಂದು ವಿಶೇಷ ಕೊಡುಗೆ ಬರ್ತಾರೆ. ಲಾಸ್ಟ್ 4 minutes. ಎಸ್, ಅಂತಿಮ 4 ನಿಮಿಷಗಳ ಸ್ಪರ್ಧೆ. ಸುಲ್ತಾನ್ ಅಟ್ಯಾಕರ್ಸ್ ಈ ಪಂದ್ಯ ಗೆದ್ದಲ್ಲಿ ರಾಮದಾಸ್ ರವರಿಂದ 1,000. ಆಹಾ, ಎಸ್, ಬಹುಮಾನ ಇದು ಕೊಡುಗೆ. नजरिया अगर इस मैच सुल्तान अटैकर्स जीतेंगे तो 1,000 की नगद की राशि माननीय रामदास के जरिए. ಸ್ಟೇಡಿಯಂನಲ್ಲಿ ಕೇವಲ 4 ಆಟಗಾರರಿದ್ದಾರೆ. ಉಳಿದವರ ಕಥೆ ಏನು? बोनस मिले. 24-28 24-28. आखिरी 3 मिनट है. 28-24. ಇನ್ನೊಂದು ಆಫರ್ ಬರ್ತಾ ಇದೆ ಈ ಭಾಗದಲ್ಲಿ. ಮೊಹಿದ್ದೀನ್ ರವರಿಂದ ಸುಲ್ತಾನ್ ವಿನ್ ಆದ್ರೆ 2,000 ರೂಪಾಯಿಗಳ ನಗದು. ರಾಮದಾಸ್ ರವರ 1,000, ಮೊಹಿದ್ದೀನ್ ಅವರ 2,000. ಆಫರ್ಗಳ ಸುರಿಮಳ. ಎಲ್ಲವೂ ಸುಲ್ತಾನ್. ಪುಂಚಾಲಕಟ್ಟೆಯ ಅಧಿಕ ಸಂಖ್ಯೆ ಸುಲ್ತಾನ್ ಸಪೋರ್ಟರ್ಸ್ ಇದ್ದಾರೆ. 24-28. Here is do or die line. What a player. National Junior Gold Medalist. Nazaria. ಇದು ಎಂತ ಮಾತು? ಇದು ಹರಿಯಾಣ ಮಾತು. 2 minutes. Last 2 minutes. ಇಂಚದ ಪತ್ತಲ್ಲಿ. Last 2 minutes. 31-24. ಸುದರ್ಶನ್ ರವರು ಜಿಲ್ಲಾ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಸುದರ್ಶನ್ ಬಜಾ ಅವರಿಂದ ಪ್ರಾಯಶಃ देवीनगर गद्दल्ली 1,000. 1,000 रुपये की नगद है. युवा मोर्चा के जिला के प्रमुख सुदर्शन जी बजा ये ऑफर दिया गया है. प्रायशः 3 ಮಂದಿ ಜೇಬಿನಿಂದ ಹಣವನ್ನು ತಗೊಂಡು ಸಿದ್ಧವಾಗಿದೆ. ಲಾಸ್ಟ್ ಮಿನಿಟ್ ಸುದರ್ಶನ್ ಅವರು ಜೇಬಿಂದ ಈಗ ತಾನೇ ಹಣವನ್ನ ತಗೊಂಡಿದ್ದಾರೆ. ಇತ್ತ ಭಾಗದಲ್ಲಿ ಸಾಯಿರಾಮ್ ತಂಡದಲ್ಲಿ ಘಟೋತ್ಕಚ ಆಟಗಾರರ ಆಗಮನವಾಗುತ್ತಾ ಇದೆ. 31-24. ಕರಾವಳಿಯ ಬಲಿಷ್ಠ ತಾರೆಗಳು ಮಿಥುನ್ ಪುಲಿತು ವಿಶ್ವರಾಜ. Match is over. I request Sudarshan Bhaja to give the 1,000 rupees for the winner. Devinagara, Friends Devinagara Talapadi. Sudarshan ಅವರು ಇದೀಗ 1,000 ನಗದನ್ನ
देखिए देवीनगर की कैप्टन आए और ये 1000 रुपया की नगद पुरस्कार